ವಿದ್ಯಾಭ್ಯಾಸ ಸಂರಕ್ಷಣಾ ಯಜ್ಞದ ಅಂಗವಾಗಿ ಸರ್ವ ಶಿಕ್ಷಣ ಕೇರಳ ಸಹಯೋಗದೊಂದಿಗೆ ಮಂಜೇಶ್ವರ ಬಿಆರ್ಸಿ ಮಟ್ಟದಲ್ಲಿ ಮಂಜೇಶ್ವರ ಗ್ರಾಮ ಪಂಚಾಯತ್ ವಿದ್ಯಾಲಯಗಳ ಗಣಿತೋತ್ಸವ 2020ಕ್ಕೆ ಚಾಲನೆ ದೊರಕಿತು. ವಿದ್ಯಾರ್ಥಿಗಳಲ್ಲಿ ಗಣಿತ ಕಲಿಕೆಯ ಆಸಕ್ತಿಯನ್ನು ಹೆಚ್ಚಿಸುವ ಉದ್ದೇಶದಿಂದ 3 ದಿನಗಳ ಕಾಲ ಈ ಗಣಿತೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಮಂಜೇಶ್ವರ ಗ್ರಾಮ ಪಂಚಾಯತ್ನ ವ್ಯಾಪ್ತಿಯ ಶಾಲೆಗಳ ಪೈಕಿ 6, 7 ಹಾಗೂ 8ನೇ ತರಗತಿಯ ಸುಮಾರು 100 ವಿದ್ಯಾರ್ಥಿಗಳು ಈ ಗಣಿತೋತ್ಸವ ಶಿಬಿರದಲ್ಲಿ ಪಾಲ್ಗೊಂಡು ಇದರ ಪ್ರಯೋಜನವನ್ನು ಪಡೆದುಕೊಂಡರು. ಸಮಗ್ರ ಶಿಕ್ಷಣ ಕೇರಳದ ಕಾಸರಗೋಡು ಜಿಲ್ಲಾ ಯೋಜನಾಧಿಕಾರಿ ನಾರಾಯಣ್ ದೇಲಂಪಾಡಿ ಅವರು ಮಾತನಾಡಿ, ನಿತ್ಯ ಜೀವನದಲ್ಲಿ ಗಣಿತವನ್ನು ಅಳವಡಿಸಿಕೊಂಡ್ರೆ ಗಣಿತ ಕಲಿಕೆ ಸುಲಭ ಎಂದು ಹೇಳಿದರು. 4ನೇ 3 ಇದರ ಉತ್ತರ ಹೇಳಿ ನೋಡುವ. 2 ಬಡ್ಡಿ ಲೆಕ್ಕಾಚಾರ ಕಲಿತೆ ನೋಡಿ. ಈಗ 100ಕ್ಕೆ 10 ರೂಪಾಯಿ ಬಡ್ಡಿ ಕೊಡಬೇಕು ಅಂತ ಇಟ್ಟುಕೊಳ್ಳಿ. 1000ಕ್ಕೆ ಎಷ್ಟು ರೂಪಾಯಿ ಕೊಡಬೇಕು ಬಡ್ಡಿ? ಆನ್ಸರ್ ಬಂತು ನನಗೆ ಕರೆಕ್ಟ್. ಅದನ್ನು ನಾನು ಬೋರ್ಡಲ್ಲಿ ಮಾಡುವಾಗ 1000 ಗುಣಿಸು 110%, 10% ಅಂತ ಮಾಡುವಾಗ ನನಗೆ ಅದು ಲೆಕ್ಕ ಅರ್ಥ ಆಗುದಿಲ್ಲ, ತಲೆಗೆ ಹೋಗುದಿಲ್ಲ. ಇದು ಹೀಗೆ ನಾವು ಅದನ್ನು ಅಪ್ಲಿಕೇಶನ್ ಆಗಿ ನಾವು ತೆಗೆದುಕೊಂಡಾಗ ನಮಗೆ ಗಣಿತ ಸುಲಭದಲ್ಲಿ ನನಗೆ ಅರ್ಥ ಆಗ್ತದೆ. ಇದು ಖಾಲಿ ಭಿನ್ನರಾಶಿಯಲ್ಲಿ ಮಾತ್ರ ಅಲ್ಲ, ನಮಗೆ ಇದರಲ್ಲಿ ಕೂಡ ಯಾವುದು ಯೂನಿಟ್ಸ್ ಇದೆಲ್ಲ ಮಾಪನಗಳು, ಲೀಟರ್ ಇದರಲ್ಲಿ ಇಂಥದ್ದು ನಮ್ಮ ದ್ರವವನ್ನು ಅಳೆಯುವಂತ ಲೀಟರ್ ಎಷ್ಟಂತ ಯಾರಿಗೆ ಕೇಳಿ ಗೊತ್ತಿಲ್ಲ, ಅರ್ಧ ಲೀಟರ್ ಎಷ್ಟಂತ ಗೊತ್ತಿಲ್ಲ, ML ಅಂದ್ರೆ ಎಷ್ಟಂತ ಗೊತ್ತಿಲ್ಲ. ಹಾಗೆ ಅದನ್ನು ನಿಮಗೆ ವೇದಿಕೆಯಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರಾದ ಬಾಲಕೃಷ್ಣ ಜಿ, ಭಾಸ್ಕರ್ ಶೆಟ್ಟಿಗಾರ್, ಉದಯ್ ಕುಮಾರಿ, ಮುರಳಿ ಕೃಷ್ಣ, ದಿವ್ಯಾಶ್ರೀ, ಪ್ರಮೀಲಾ ಕುಮಾರಿ ಮೊದಲಾದವರು ಉಪಸ್ಥಿತರಿದ್ದರು.